ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ನಾವೆಲ್ಲ ನೋಡಿದ್ದೇವೆ. ಈ ಪ್ರಣಾಳಿಕೆಯಲ್ಲಿ ರಾಷ್ಟ್ರಭಕ್ತ ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಲಕ್ಷಾಂತರ ಯುವಕರ ಪಡೆಯನ್ನು ಹೊಂದಿರತಕ್ಕಂಥ ಬಜರಂಗ ದಳವನ್ನು ನಿಷೇಧ ಮಾಡ್ತೇನೆ ಅಂತ ಇವತ್ತು ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಅತ್ಯಂತ ಒಂದು ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೆ ಮತ್ತು ಅದರ ಹತಾಶ ಮನೋಭಾವ ಬಜರಂಗ ದಳವನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯ ಪ್ರಣಾಳಿಕೆಯನ್ನ ತಯಾರು ಮಾಡುವಂತ ಹತಾಶ ಮನೋಭಾವದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇವೆ. ಯಾವತ್ತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ 75 ವರ್ಷಗಳ ನಂತರ ಈ ಮಟ್ಟಕ್ಕೆ ಮುಟ್ಟಿದೆ ಮತ್ತು ಇದೊಂದು ಯೋಚನೆ ಅತ್ಯಂತ ಖಂಡನೀಯ ಅಂತ ಹೇಳುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಹಿಂದೂಗಳ ಆರಾಧ್ಯ ಮೂರ್ತಿ ಆಗಿರ್ತಕ್ಕಂಥ ಜಗನ್ಮಾತೆ ತಾಯಿ ಗೋಮಾತೆಯನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ರಕ್ಷಣೆ ಮಾಡಿರ್ತಕ್ಕಂಥ ಸಂಘಟನೆ ಬಜರಂಗ ದಳ. ದೇಶದ ಯಾವುದೇ ಮೂಲೆಯಲ್ಲಿ ಇರಲಿ, ಯಾವುದೇ ಸಂದರ್ಭದಲ್ಲಿ ಇರಲಿ, ಆ ಗೋವುಗಳನ್ನ ಕಟುಕರಿಂದ ರಕ್ಷಣೆ ಮಾಡುವಂತ ಮತ್ತು ಯಾವಾಗ ಮಾಂಸಕ್ಕಾಗಿ ಹೋಗ್ತಾ ಇರ್ತಕ್ಕಂಥ ಗೋವುಗಳನ್ನ ರಸ್ತೆಯಲ್ಲಾದರೂ ತಡೆದು ನಿಲ್ಲಿಸುವಂತ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿರ್ತಕ್ಕಂಥ ಯುವಕರನ್ನ ಪಡೆಯನ್ನು ಹೊಂದಿರತಕ್ಕಂಥ ಸಂಘಟನೆ ಬಜರಂಗ ದಳ. ಆ ಒಂದು ಸಂಘಟನೆಯನ್ನ ಇವತ್ತು ಕಟ್ಟಿ ಹಾಕ್ಲಿಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಿಶ್ಚಯವಾಗಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಾವು ರಕ್ಷಣೆ ಮಾಡಿರ್ತಕ್ಕಂಥ ಗೋವಿನ ಶಾಪವೇ ಸಾಕು ಆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ಲಿಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಹಾದಿ ಮಾನಸಿಕತೆ ಇರ್ತಕ್ಕಂಥ ಅನೇಕ ದುಷ್ಟಶಕ್ತಿಗಳು ಇವತ್ತು ಈ ದೇಶದಲ್ಲಿ ಲವ್ ಜಹಾದಿನ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ನಾವು ದಿನನಿತ್ಯ ನಮ್ಮ ಪರಿಸರದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾವಿರಾರು ತಾಯಂದಿರ ಸಹೋದರಿಯರ ಮಾನ ಪ್ರಾಣಗಳ ರಕ್ಷಣೆ ಮಾಡಿರ್ತಕ್ಕಂಥ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಬಜರಂಗ ದಳ ಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳಿದ್ರೆ ಈ ದೇಶದ ತಾಯಂದಿರು ಹೇಳ್ತಾ ಇದ್ದಾರೆ ಬಜರಂಗ ದಳ ಬೇಕು ಅಂತ ಹೇಳೋದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಇವತ್ತು ತಯಾರಾಗಿರ್ತಕ್ಕಂಥ ತಾಯಂದಿರ ಪಡೆ ಈ ದೇಶದಲ್ಲಿದೆ. ಯಾರು ನಾವು ರಕ್ಷಣೆ ಮಾಡಿರ್ತಕ್ಕಂಥ ಸಹೋದರಿಯರು ತಾಯಂದಿರಿದ್ದಾರೆ, ಹಿಂದೂ ಅಥವಾ ತಾಯಂದಿರ ಮಹಿಳೆಯರ ರಕ್ಷಣೆ ಮಾಡಿರ್ತಕ್ಕಂಥ ಅವರ ಆಶೀರ್ವಾದದ ಬಲ ನಮ್ಮ ಸಂಘಟನೆಗೆ ಸಾಕು. ಮತ್ತೆ ಇವತ್ತು ಏನಾದ್ರೂ ಆ ತಾಯಂದಿರು ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗಳು ಇವತ್ತು ಓಟು ಕೇಳಲಿಕ್ಕೆ ಮನೆಗಳಿಗೆ ಬಂದಾಗ ಹೊರಕ್ಕೆ ಹಿಡಿದು ನಮ್ಮ ಮನೆಗೆ ನುಗ್ಗಬೇಡಿ, ನಮ್ಮ ಮನೆಗೆ ಬರಬೇಡಿ ಅಂತ ಹೇಳುವಂತ ಘಟನೆಗಳು ಸಂದರ್ಭಗಳು ಎದುರಾಗಿತ್ತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇದ್ದೇವೆ. ಕೋವಿಡ್ ನ ಸಂದರ್ಭವನ್ನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾವುದೇ ಒಂದು ಅಧಿಕಾರದ ವ್ಯಕ್ತಿಗಳು, ಆಡಳಿತ ವ್ಯವಸ್ಥೆ, ಯಾವುದೇ ಇಲಾಖೆಗಳು ಕಾರ್ಯಾಚರಣೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಸಾವಿರಾರು ಅತ್ಯಂತ ನೋವಿನ ಸಂದರ್ಭದಲ್ಲಿ ತಂದೆ ತಾಯಿಯ ಶವವನ್ನು ದಹನ ಮಾಡಲಿಕ್ಕೆ ಮಕ್ಕಳು ಒಪ್ಪುವುದಿಲ್ಲ, ಯಾವುದೇ ಬಂಧುವಿನ ಶವವನ್ನು ದಹನ ಮಾಡಲಿಕ್ಕೆ ಯಾವುದೇ ಬಂಧುಗಳು ಒಪ್ಪುವುದಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲೂ ಒಂದೇ ಒಂದು ರೂಪಾಯಿಯ ಫಲಾಪೇಕ್ಷೆ ಇಲ್ಲದೆ ನನ್ನ ಬಂಧುವಿನ ಶವ ಅದನ್ನು ಯಾವ ರೀತಿ ಕ್ರಮ ಪ್ರಕಾರವಾಗಿ ಶವ ಸಂಸ್ಕಾರದ ಕಾರ್ಯವನ್ನು ಮಾಡಬೇಕು ಆ ರೀತಿಯ ಕಾರ್ಯವನ್ನ ಮಾಡಿ ಇಡೀ ಜಗತ್ತನ್ನ ಗೆದ್ದಿರ್ತಕ್ಕಂಥ ಒಂದು ಸಂಘಟನೆ ಇದ್ರೆ ಅದು ಬಜರಂಗ ದಳ. ನೆನಪು ಮಾಡಬೇಕಾ ಕೋವಿಡ್ ನ ಸಂದರ್ಭವನ್ನ. ನಮ್ಮ ಕಾರ್ಯಕರ್ತರು ಮನೆ ಮಠವನ್ನ ಬಿಟ್ಟು ಇವತ್ತು ಈ ಒಂದು ಸಮಾಜದ ಸೇವೆಗೋಸ್ಕರ ಒಂದು ಯಾವುದೇ ಒಂದು ಕೊಠಡಿಯನ್ನ ಕ್ಲೀನ್ ಮಾಡೋದಿರ್ಬೋದು, ಕಟ್ಟ ಕಡೆಗೆ ಬೇಕಾಗಿರ್ತಕ್ಕಂಥ ಎಲ್ಲಿ ಕೋವಿಡ್ ಪೀಡಿತ ವ್ಯಕ್ತಿಗಳಿರ್ತಕ್ಕಂಥ ಜಾಗದಲ್ಲೂ ಹೋಗಿ ಅವರ ಸೇವೆ ಮಾಡಿರ್ತಕ್ಕಂಥ, ಯಾರು ಕೋವಿಡ್ ಪೀಡಿತರಿದ್ದಾರೆ ಅವರ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪೂರೈಕೆಗಳನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾವಿರಾರಿದೆ. ಈ ಸೇವೆಯನ್ನ ಇವತ್ತು ರಾಜ್ಯದ ಜನತೆ ನೆನಪಿಟ್ಟು ಇಟ್ಕೊಳ್ತಾರೆ. ಅವರು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ. ನೀವು ಇವತ್ತು ಕೈ ಹಾಕಿರ್ತಕ್ಕಂಥ ಬೆಂಕಿಗೆ ಕೈ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ. ಇವತ್ತು ದೊಡ್ಡದಾಗಿರ್ತಕ್ಕಂಥ ವಾನರ ಸೇನೆ ಏನಿದೆ, ಬಜರಂಗಿ ಸೈನ್ಯ ಏನಿದೆ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿ ನಿಂತಿದೆ. ನೀವು ತಾಕತ್ತಿದ್ರೆ ಇನ್ನೊಮ್ಮೆ ಹೇಳಿ, ನಾವು ಬಜರಂಗ ದಳವನ್ನ ನಿಷೇಧ ಮಾಡಿಯೇ ಮಾಡ್ತೇವೆ ಅಂತ ಹೇಳಿ ಇಡೀ ರಾಜ್ಯದ ಯುವಕರು ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ. ಸರಿಯಾಗಿರ್ತಕ್ಕಂಥ ಹಿಂದೂಗಳು ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಈ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಇದೇ ಚುನಾವಣೆಯಲ್ಲಿ ತಯಾರಾಗಿದ್ದಾರೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭ ಇರಬಹುದು, ಶಿವಮೊಗ್ಗದ ಹರ್ಷನ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭಗಳಿರ್ಬೋದು, ಶರತ್ ಮಡಿವಾಳರ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭಗಳಿರ್ಬೋದು. ಆ ಜಹಾದಿಗಳ ಕ್ರೌರ್ಯಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಹಿಂದೂ ಸಮಾಜದ ಜೊತೆ ನಾವಿದ್ದೇವೆ ಅಂತ ಎದೆ ಕೊಟ್ಟು ನಿಂತಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರು. ಈ ರೀತಿಯ ಕಾರ್ಯವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಂದೇ ಒಂದು ಬೊಟ್ಟು ಮಾಡುವಂತ ದೇಶದ್ರೋಹದ ಕಾರ್ಯವನ್ನು ಮಾಡುವಂತ ಸಂಘಟನೆ ಬಜರಂಗ ದಳ ಅಲ್ಲ. ಅಂತಹ ಸಂಘಟನೆಯನ್ನ ಹಿಂದೂಗಳ ಸಂಘಟನೆ ಮಾಡ್ತದೆ, ರಾಷ್ಟ್ರದ ಕಾರ್ಯವನ್ನು ಮಾಡ್ತದೆ, ಧರ್ಮದ ಕಾರ್ಯವನ್ನು ಮಾಡ್ತದೆ ಅಂತ ಹೇಳುವಂತ ಏಕೈಕ ಕಾರಣಕ್ಕೋಸ್ಕರ ನೀವು ಏನು ಶಾಂತಿಗೋಸ್ಕರ ಇವತ್ತು ಬಂದ್ ಮಾಡಿರ್ತೇವೆ,
ಏನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಇವತ್ತು ಸವಾಲು ಹಾಕ್ತಾ ಇದ್ದೇವೆ. ನಿಮಗೇನಾದ್ರೂ ತಾಕತ್ತಿದ್ರೆ ನೀವು ಸರ್ಕಾರ ಬರೋದು ಬಿಡಿ, ಸರ್ಕಾರ ಬರುವಂತ ಯೋಚನೆ ಇಲ್ಲ. ನೀವೇನಾದ್ರೂ ತಾಕತ್ತಿದ್ರೆ ಬಹಿರಂಗವಾಗಿ ಇವತ್ತು ಪ್ರತಿ ವೇದಿಕೆಯಲ್ಲಿ ಹೇಳಿ ಬಜರಂಗ ದಳವನ್ನ ನಾವು ನಿಷೇಧ ಮಾಡ್ತೇವೆ ಅಂತ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳಿ, ನಿಮಗೆ ಭಾಷಣ ಮಾಡ್ಲಿಕ್ಕೂ ಬಿಡುವುದಿಲ್ಲ, ನಿಮ್ಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಸವಾಲನ್ನು ಬಜರಂಗ ದಳ ಇವತ್ತು ಹೊಡ್ತಾ ಇದೆ. ಇಡೀ ದೇಶದ್ರೋಹದ ಕೆಲಸವನ್ನ ಮಾಡ್ತಾ ಇದೆ, ಬಾಂಬ್ ತಯಾರಿಕೆ ಮಾಡ್ತಾ ಇದೆ, ಸಮಾಜದ ಜಹಾದಿ ಕೆಲಸವನ್ನ ಮಾಡ್ತಾ ಇದೆ. ಇದನ್ನ ನಿಷೇಧ ಮಾಡಬೇಕಂತ ಸುಮಾರು ವರ್ಷಗಳಿಂದ ಆಗ್ರಹ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರಕ್ಕೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸವನ್ನು ನೀವೇನಾದ್ರೂ ಸಮಾಜದ ಶಾಂತಿಗೆ ಹೇಳ್ತಾ ಇದ್ದೀವಿ, ಸಮಾಜದ ಶಾಂತಿಗೋಸ್ಕರ, ಇದು ಶಾಂತಿಗೋಸ್ಕರ ಅಂತ. ಆ ಸಮಾಜದ ಶಾಂತಿಗೋಸ್ಕರ ಮಾಡಿದ ಕೆಲಸ ಹೌದು ಅಂತ ಆದ್ರೆ ಕಾಂಗ್ರೆಸ್ ಪಕ್ಷ ಹೇಳಬೇಕಿತ್ತು, ಒಳ್ಳೆ ಕೆಲಸ ಮಾಡಿದ್ರೆ PFI ನಿಷೇಧ ಮಾಡಿದ್ರೆ ಒಳ್ಳೇದು ಅಂತ ಹೇಳಬೇಕಿತ್ತು. ಅದು ಯೋಚನೆ ಮಾಡಲಿಲ್ಲ. ಬಜರಂಗದ ನಿಷೇಧಕ್ಕೆ ಇವತ್ತು ಜೇನುಗೂಡಿಗೆ ಕಲ್ಲು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಜೇನುಗೂಡಿಗೆ ಕಲ್ಲು ಹಾಕುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಯಾವ ಶಕ್ತಿ ಇದ್ದಾರೆ, ಯಾವ ಪಕ್ಷ ಇದೆ, ಅದಕ್ಕೆ ಈ ರಾಜ್ಯದ ಜನ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾರೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.